ಜೀವಿತದ ತಮ್ಮ ಬಂದಿದ್ದಾನೆ 11 ಗಂಟೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ವ್ಲಾಗಲ್ಲಿ ಹೊಸೊಬ್ರು ಇದ್ದಾರೆ ನೋಡಿ. ನನ್ನ ತಂಗಿ ಅಮ್ಮು ಇದ್ದಾಳೆ. ಲಚ್ಚ ಯಾವಾಗಲೂ ಕೇಳ್ತಾ ಇರ್ತಾಳೆ ಅಮ್ಮು 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 ಅಂತ. ಸಿಕ್ಕಿದವರನ್ನೆಲ್ಲ ಅಮ್ಮು ಅಮ್ಮು ಅಂತಲೇ ಕರೆಯೋದು. ಈಗ ಯಾರು ಮಕ್ಕಳು ಬರ್ಲಿಕ್ಕೆ ಗೊತ್ತಿಲ್ಲ, ಎಲ್ಲ ಅಮ್ಮುವೆ. ಸೊ ಬಂದಿದ್ದಾಳೆ ಫೈನಲಿ ಅಮ್ಮು ಕುಟ್ಟಿ. ಅಮ್ಮು ಅಲ್ಲಿ ನೋಡಿ ಅಮ್ಮು ಅಂತೆ. ಈಗ ಸದ್ಯಕ್ಕೆ ಕಲ್ಲಡ್ಕಕ್ಕೆ ಹೋಗ್ತಿದ್ದೇವೆ. ಇವಳು ಬಂದರೆ ಇವಳಿಗೆ ಜೊತೆ ಬೇಕು. ಹಾಗಾಗಿ ಧನ್ಯ ಇದ್ದಾಳಲ್ವ, ಕಲ್ಲಡ್ಕ ಜಾನಕಿ ಆಂಟಿ ಮಗಳು ಒಬ್ಳು ಇದ್ದಾಳೆ, ಧನ್ಯ ಅಂತ ಅತ್ತೆ ಮಗಳು. ಸೊ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇವೆ. ಒಂದೇ ಏಜಿನವರು ಅವರಿಬ್ಬರು ಸಹ. ಸೊ ನಾನು ಮೊನ್ನೆ ಡಿಸ್ಟಿಂಕ್ಷನ್ ಮಾರ್ಕ್ಸಲ್ಲಿ ಕೂಡ ಹೇಳಿದ್ದೆಲ್ಲ, 10th ಮಾರ್ಕ್ಸಲ್ಲಿ. ಸೊ ಮತ್ತೊಬ್ಬಳು ಹೇಳಿದ್ದೆ ನೋಡಿ. ಸೊ ಅವಳನ್ನು ಕೂಡ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ಅದಕ್ಕೂ ಮುನ್ನ ಯಾರಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ಹೇಳಿದೆ ಅಲ್ವಾ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ ಅಂತ. ಈಗ ಅವಳಿಗೆ ಗೊತ್ತಿಲ್ಲ. ಅವಳಾಗ ಕಾಲ್ ಮಾಡಿದ್ಲು, ಇವತ್ತು ಬರ್ತೇನೆ ಅಂತ ಡಿಸೈಡ್ ಆಗಿದ್ರು ಇಬ್ಬರು ಸಹ. ಇವಳನ್ನು ಕರ್ಕೊಂಡು ಬಂದೆ, ಅವಳು ಬರ್ತಾನೆ ಅಂತ ಹೇಳಿ ಇವಳು ಬಂದದ್ದು. ಸೊ ಈಗ ಹೇಳ್ತಿದ್ದಾಳೆ, ಅಕ್ಕ ನನಗೆ ಬಚ್ಚಿತ ಉಂಟು ಅಡ್ಮಿಷನಿಗೆಲ್ಲ, ಅಲ್ಲಿಗೆಲ್ಲ ಹೋಗಿ ಬಂದು ನಾನು ಬರೋದಿಲ್ಲ ಅಂತ ಹೇಳ್ತಿದ್ದಾಳೆ. ಬೆಳಿಗ್ಗೆ ಬೇಗ ಬರ್ತೇನೆ ಪ್ರಾಮಿಸ್ ಅಂತ ಹೇಳಿದ್ದು, ಆದರೂ ಬಿಡುವುದಿಲ್ಲ. ಈಗ ನಾವಿಬ್ಬರು ಕೂಡ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇವೆ. ಈಗ ಹಗ್ಗ ಹಾಕ್ಕೊಂಡು ಒಳ್ಕೊಂಡು ಬರೋದು. ಸೊ ಬನ್ನಿ ಈಗ ಹೋಗುವ. ಕಲ್ಲಡ್ಕಕ್ಕೆ ಹೋಗಬೇಕು. ಇನ್ನು ಜೀವಿತ ಬರಲಿಕ್ಕಿದ್ದಾರೆ. ಏನು ಫಂಕ್ಷನ್ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ ಆಯಿತಾ. ಒಂದು ಸ್ಪೆಷಲ್ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಬರ್ತಿದ್ದಾರೆ ಮನೆಗೆ. ಇವತ್ತು ಜೀವಿತ ಮತ್ತು ಅಮ್ಮು ಮತ್ತು ಧನ್ಯ ಮೂವರು ಆಯಿತಾ. ಈಗ ಹೊರಡ್ತಿದ್ದೇವೆ. ಲಚ್ಚು ಕೂಡ ಹೊರಟ್ಲು. ಸೊ ಹಾಗಾಗಿ ಹೋಗುವ ಬನ್ನಿ. ಬಾಯ್ ಮಂಪ್ಲೆ ಮಗ, ಬಾಯ್ ಮಂಪ್ಲೆ. ಶಾಪಿಂಗ್ ಬಂದ್ವಿ ಅಮ್ಮ ಮತ್ತು ನಾನು. ಇವಳು ವಿಡಿಯೋಗೆ ಸ್ವಲ್ಪ ನರ್ವಸ್. ಅವಳಾದ್ರೆ ಸೆಟ್ ಆಗಿ ಹೋಗಿದ್ದಾಳೆ. ಇವಳು ಸ್ವಲ್ಪ ನರ್ವಸ್ ಮಂಗೇಲಿ. ನಮ್ಮ ಮಗಳಿಗೆ ಇವತ್ತು ಬಾರಿ ಖುಷಿ ಆಯ್ತಾ. ಇಬ್ಬರನ್ನು ಸಮ್ಮು ಅಂತ ಕರೆಯುವುದು ಇವಳು. ಅವಳಿಗೆ ಈಗ ಒಂದು ಪಾತೆ ಸಿಕ್ಕಿದೆ, ಚಿಟ್ಟೆ ದುಂಬಿ. ಯಬ್ಬು ಅವಳಿಗೆ ಬೈಯುವುದು ಅಮ್ಮುಗೆ. ಪಾಪ ಪಾಪ ನನ್ನ ಮಗಳನ್ನು ಎದುರಿಸದ ಇವರು. ಪಾಪವಾ, ಅವಳು ಪಾಪ ಅಂತಲ್ಲ ನೀವು ಹೀಗೆ ಮಾಡುದು. ಮಂಗ ಮಾಡುದು ನೋಡಿ ನನ್ನ ಮಗಳಂತ. ನೋಡಿ ನನ್ನ ಮಗಳಿಗೆ ಇವತ್ತು ಫುಲ್ ಖುಷಿ, ಆಟ ಆಡೋದ್ರಲ್ಲಿ ಬಿಸಿ. ಇವಳು ಕೂಡ ಮಕ್ಕಳಾಗಿ ಮಾಡ್ತಿದ್ದಾಳೆ. ಅವಳು ಸ್ನಾನ ಮಾಡಿಕ್ಕೆ ಹೋಗಿದ್ದಾಳೆ ನೋಡಿ. ನಾಳೆ ಏನೋ ಒಂದು ಉಂಟು ಮನೆಯಲ್ಲಿ. ಸೊ ಹಾಗಾಗಿ ಎಲ್ಲ ನಾಳೆಗೆ ರೆಡಿ ಮಾಡಿ ಇಡಬೇಕು. ಮೆಣಸು ಎಲ್ಲ ತಂದಿಟ್ಟಿದ್ದೇನೆ. ನೋಡಿ ಗೈಸ್, ನಾಳೆ ಏನೋ ಒಂದು ಫಂಕ್ಷನ್ ಇದೆ ಮನೆಯಲ್ಲಿ. ಅದಕ್ಕೋಸ್ಕರ
ಎಲ್ಲ ಮುಂಚಿ ಮೆಣಸೆಲ್ಲ ಎಂತ ಇದಕ್ಕೆ ಎಂತ ಹೇಳ್ತಾರೆ ಮೆಣಸಿದ್ದು ಜುಟ್ಟು ತೆಗಿತಿದ್ದೇನೆ ಮೆಣಸಿನ ಜುಟ್ಟು ತೆಗಿತಿದ್ದೇನೆ. ನಾಳೆಗೆಲ್ಲ ರೆಡಿ ಮಾಡಿ ಇಡಬೇಕು. ನಾಳೆ ಮತ್ತೆ ಕಷ್ಟ ಆಗ್ತದೆ ಒಮ್ಮೆಲೆ. ನಾಳೆ ಇರೋದು ನೈಟ್ ಫಂಕ್ಷನ್, ಕಷ್ಟ ಆಗ್ತದೆ. ಎಂತ ಫಂಕ್ಷನ್ ಏನು ಇತ್ತ ಅಂತ ಸಸ್ಪೆನ್ಸ್ ಆಯ್ತಾ. ವೆಯ್ಟ್ ಮಾಡಿ, ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡಿ. ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಎಂತ ಫಂಕ್ಷನ್ ಅಂತ. ಮನೆಗೆಲ್ಲರೂ ಬಂದಿದ್ದಾರೆ, ಜೀವಿತ ಒಂದು ಬರಲಿಕ್ಕೆ ಬಾಕಿ ಈಗ. ಎಂತ ಘಾಟು. ಮುರಿಯಲ್ ಅಯ್ಯಪ್ಪ. ಇವಳೊಂದು ವಿಡಿಯೋಗೆ ನರ್ವಸ್ ಆಗುದು. ಇವಳೊಂದು ವಿಡಿಯೋ ಜಾಸ್ತಿ ಆಗಿ ಹೋಗು. ಏಯ್ ಎಂಚಿದವಾ ನೋರು ಗಾಟ. ಎಲ್ಲಿಗೆ ಸುಲಭ ಪುನತ್ತ ಶಿಂಕಿ ಶಿಂಕಿ Baba kejo. Dan ನೈಟ್ 11 ಗಂಟೆ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ನಾನು ಧನ್ಯನ ಮನೆಗೆ ಹೋಗಿ ಬ್ಲಾಗ್ ಮಾಡಿದ್ದೆ, ಅದು ವಿಡಿಯೋವೇ ಇಲ್ಲ. ನನ್ಗೆ ಅವಳ ಮೇಲೆ ಡೌಟ್, ಡಿಲೀಟ್ ಮಾಡಿದಾಳ ಅಂತ ಡೌಟ್ ನಂಗೆ. ಅಲ್ಲಿ ಹೋಗಿ ನಾ ವಿಡಿಯೋ ಮಾಡಿದ್ದೇನೆ ಆಯ್ತಾ. ಅವಳು ಹೊರಟದೆಲ್ಲ, ಅವಳು ಫಸ್ಟಿಗೆ ಹೊರಡ್ಲೇ ಇಲ್ಲ, ಅವಳನ್ನ ಒತ್ತಾಯ ಮಾಡಿ 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 ಲಾಸ್ಟಿಗೆ ಹೊರಟ್ಲು. ಅದೆಲ್ಲ ವಿಡಿಯೋ ಮಾಡಿದ್ದೆ, ಅದು ಇಲ್ಲವೇ ಇಲ್ಲ. ಅದಕ್ಕೆ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೇನೆ. ಮತ್ತೆ ಹೇಳ್ಬೇಡಿ ವ್ಲಾಗ್ ಅಲ್ಲಿ ಧನ್ಯನ ಮನೆಗೆ ಹೋಗ್ತೇನೆ ಅಂತ ಹೇಳಿದ್ದು, ಅಲ್ಲಿ ಧನ್ಯನ ಮನೆದು ವ್ಲಾಗ್ ಅಲ್ಲಿ ಇಲ್ಲ ಅಂತ ಹೇಳ್ಬೇಡಿ. ಸೊ ಹಾಗೆ
ಈಗ ಇವರೆಲ್ಲ ಎಂತ ಮಾಡ್ತಿದ್ದಾರೆ ತೋರಿಸ್ತೇನೆ ಇಲ್ಲಿ ಆಯ್ತಾ. ನೋಡಿ ನಾನು ಹೇಳಲೇ ಇಲ್ಲ, ಜೀವಿತ ಬಂದಿದೆ. ನನ್ನ ಮರೆವು ನೋಡಿ. ಜೀವಿತ ಆಗ್ಲೇ ಎಷ್ಟು ಒಂದು 8:30 ಗಂಟೆ ಆಗಿದೆ ಬರುವಾಗ. ಇನ್ನೊಂದು ಸರ್ಪ್ರೈಸ್ ಏನಂತ ಹೇಳಿದ್ರೆ, ಜೀವಿತನ ತಮ್ಮ ಬಂದಿದ್ದಾನೆ. 11:25 ಊಟ ಮಾಡ್ತಿದ್ದಾನೆ ಪಾಪ. ತುಂಬಾ ಅಪರೂಪದಲ್ಲಿ ಬಂದಿದ್ದಾನೆ, ತುಂಬಾ ದಿವಸಗಳ ನಂತರ. ಆಲ್ಮೋಸ್ಟ್ ಫೆಬ್ರವರಿ ಬಂದಿದ್ದಾನೆ. ಆಲ್ಮೋಸ್ಟ್ 2-3 ತಿಂಗಳಾಯ್ತು ನಮ್ಮ ರಾಹುಲ ಬರದೆ. ಫೈನಲಿ ಬಂದಿದ್ದಾನೆ. ಅವನಿಗೆ ಆಗುದು ಎಂತ ಗೊತ್ತುಂಟ, ಈ ಬರ್ಲಿಕ್ಕೆ ಹೆದರಿಕೆ ಎಂತ ಗೊತ್ತುಂಟಾ, ಅಕ್ಕಸ ಬ್ಲಾಗರ್, ಇನ್ನೊಂದು ಅಕ್ಕಸ ಬ್ಲಾಗರ್, ನಾನ್ ನಡುವಲ್ಲಿ ಎಂತ ಮಾಡುದು ಅಂತಾಗಿದೆ ಅವನಿಗೆ ಪಾಪ. ಊಟ ಮಾಡ್ತಿದ್ದಾನೆ. ಎಂತಕ್ಕೆ ಬಂದದ್ದು ಏನು ಎತ್ತ ಅಂತ ನನ್ನ ಬ್ಲಾಗ್ ಅಲ್ಲಿ ಹೇಳುದಿಲ್ಲ. ನಾಳೆ ನೀವು ಫಂಕ್ಷನ್ ನೋಡಿ ಎಂತ ಅಂತ ಹೇಳಿ ಆಯ್ತಾ. ಮತ್ತೆ ಜೀವಿತ ಬ್ಲಾಗ್ ಅಲ್ಲಿ ಸಹ ಬರ್ತದೆ. ಸೀಮಂತವ, ಮದುವೆಯ, ಅಪ್ಪುದ ಎಂಗೇಜ್ಮೆಂಟ್ ಯಾವ್ದೋ ಒಂದು ಇರ್ತದೆ. ನಿಘಂಟು. ಇವಳೆ ನೋಡಿ ಧನ್ಯ, ಅವಳು ಬ್ಲಾಗಿಗೆ ಬರುದೇ ಇಲ್ಲ ಆಯ್ತಾ. ಅವಳಿಗೆ ನಾಚಿಗೆ ಆಗುದಂತೆ. ಅಕ್ಕ ನೋಡಿ, ಅವಳಿಗೆ ನಾಚಿಗೆ ಆಗುದಂತೆ. ಇವಳು ನಾಚಿಗೆ ನೋಡಿಸ್ಬೇಕು. ಫಸ್ಟ್ ಇವಳು ಸಹ ಹಾಗೆ ಮಾಡ್ತಿದ್ಲು, ಈಗ ಸಹ ರಿಸೆಕ್ಟ್ ಆಗಿದ್ದಾಳೆ. ಇವಳು ಜಾಸ್ತಿ ಎಂತ ಗೊತ್ತುಂಟ ಜೀವಿತ ನಿಮ್ಮ ಬ್ಲಾಗ್ ಅಲ್ಲಿ ಚಂದ ರೋಸ್ಟ್ ಮಾಡಿ ಆಯ್ತಾ. ಅವಳು ನರ್ವಸ್ ಎಲ್ಲ